ನಮಸ್ಕಾರ ಎಲ್ಲರಿಗೂ. ಇವತ್ತು ನಾವು ಎಳನೀರಿನ ಗಂಜಿಯಿಂದ ಅಥವಾ ಬೊಂಡದ ಬಾವೆಯಿಂದ ಒಂದು ಐಸ್ ಕ್ರೀಮ್ ಮಾಡುವ. ಹೇಗೆ ಮಾಡುವುದಂತ ಕೊನೆ ತನಕ ಸ್ಕಿಪ್ ಮಾಡದೆ ನೋಡಿ. ಈ ವಿಡಿಯೋ ಇಷ್ಟವಾದರೆ ಆದಷ್ಟು ಜನರಿಗೆ ಶೇರ್ ಮಾಡೋದನ್ನು ಮರಿಬೇಡಿ. ಇಲ್ಲಿ ನಾನು 3 ಬೊಂಡ ತಗೊಂಡಿದ್ದೆ. ಅದರ ನೀರೆಲ್ಲ ನಾವು ಕೊಡ್ದಾಯಿತು. ಅದರ ಬಾವೆ ಅಂದರೆ ಅದರ ಒಳಗಿರುವ ಈ ಗಂಜಿಯನ್ನು ನಾವು ಬೇರ್ಪಡಿಸಬೇಕು. ಮೊದಲಿಗೆ ಇದೆಲ್ಲ ಬೇರ್ಪಡಿಸಿ ನಾನೊಂದು ಪಾತ್ರೆಗೆ ಹಾಕ್ಕೊಳ್ತಾ ಇದ್ದೇನೆ. ಆಮೇಲೆ ಇದನ್ನು ನಾವು ರುಬ್ಬಿ ಇದರ ಪೇಸ್ಟ್ ಮಾಡಿ ಇಟ್ಕೋಬೇಕು. ನೋಡಿ ಎಷ್ಟು ಸಿಕ್ಕಿತು ನನಗೆ. 3 ಬೊಂಡದಿಂದ ಎಷ್ಟು ಗಂಜಿ ಸಿಕ್ಕಿದೆ. ಹಾಗೆ ನಾನಿಲ್ಲಿ ಅರ್ಧ ಲೀಟರ್ ಹಾಲನ್ನು ತಗೊಂಡಿದ್ದೇನೆ, ದಪ್ಪ ಹಾಲು. ಅದಕ್ಕೆ 3 ಚಮಚದಷ್ಟು ಮಿಲ್ಕ್ ಪೌಡರ್, ಹಾಲಿನ ಪುಡಿ. ಆಮೇಲೆ ಸಿಹಿ ನಿಮ್ಮ ಅನುಸಾರ ಹಾಕ್ಕೊಳ್ಳಿ. ನಾನೊಂದು 3 ಚಮಚದಷ್ಟು ಸಕ್ಕರೆ ಕೂಡ ಸೇರಿಸಿದೆ. ಇವೆಲ್ಲವನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಮೊದಲಿಗೆ. ಆಮೇಲೆ ನಾನಿಲ್ಲಿ 3 ಚಮಚದಷ್ಟು ಹಾಲಿನ ಕೆನೆಯನ್ನು ತಗೊಂಡಿದ್ದೇನೆ. ನೋಡಿ ಇದನ್ನು ಕೂಡ ಅದೇ ಹಾಲಿಗೆ ನಾವು ಸೇರಿಸ್ಕೋಬೇಕು. ಸೇರಿಸ್ಕೊಂಡು ಚೆನ್ನಾಗಿ ನಾವು ಇದನ್ನು ಮಿಕ್ಸ್ ಮಾಡಿಕೊಳ್ಳುವ. ಹಾಲಿನ ಕೆನೆ ಇಲ್ಲದಿದ್ದರೆ ಏನು ತೊಂದರೆ ಇಲ್ಲ, ಇದ್ದರೆ ನೀವು ಹಾಕ್ಕೊಳ್ಳಿ, ತುಂಬ ಒಳ್ಳೆ ಟೇಸ್ಟ್ ಕೊಡ್ತದೆ ಅಂತ. ಇಲ್ಲಿ ನೋಡಿ ಬೊಂಡದ ಗಂಜಿಯನ್ನು ನಾನಿಲ್ಲಿ ತೆಗೆದು ಇದನ್ನು ಪೇಸ್ಟ್ ಮಾಡಿ ಇಲ್ಲಿ ಇಟ್ಕೊಂಡಿದ್ದೇನೆ. ಇದನ್ನು ಕೂಡ ನಾವು ಸೈಡಲ್ಲಿ ಇಟ್ಕೊಳ್ಳುವ. ಆಮೇಲೆ ಈ ಹಾಲನ್ನು ನಾವು ಬಿಸಿ ಮಾಡ್ಕೋಬೇಕು. ಮೊದಲಿಗೆ ಸ್ವಲ್ಪ ಒಂದು 10 ನಿಮಿಷ ನಾವು ಚೆನ್ನಾಗಿ ಇದನ್ನು ಬಿಸಿ ಮಾಡ್ಕೋಬೇಕು. ಇವಾಗ ಒಂದು 10 ನಿಮಿಷ ಆಯಿತು. ಗ್ಯಾಸ್ ಬಂದ್ ಮಾಡಿ ಇಟ್ಕೊಳ್ತಾ ಇದ್ದೇನೆ. ನೋಡಿ ಇದು ತಣ್ಣಗಾದಮೇಲೆ ನಾವು ಆ ಬೊಂಡದ ಬಾವೆಯನ್ನು ನಾವು ಏನು ರುಬ್ಬಿ ಇಟ್ಕೊಂಡಿದ್ದೇವೆ ಅದನ್ನು ಇದಕ್ಕೆ ಸೇರಿಸ್ಕೋಬೇಕು. ತಣ್ಣಗಾದ ಮೇಲೆ ಸೇರಿಸ್ಕೊಳ್ಳಿ, ಬಿಸಿರುವಾಗ ಬೇಡ. ಇವಾಗ ಇದೆಲ್ಲವನ್ನು ಸೇರಿಸಿ ನಾವು ಒಂದು ಸಲ ಇದನ್ನು ಹೀಗೆ ಮಿಕ್ಸ್ ಮಾಡಿ ಅದೇ ಮಿಕ್ಸಿ ಜಾರಿಗೆ ಹಾಕಿ ಒಂದು ಸಲ ನಾವು ಮಿಕ್ಸಿಯಲ್ಲಿ ಗ್ರೈಂಡ್ ಮಾಡ್ಕೋಬೇಕು. ನೋಡಿ ಅದೇ ಮಿಕ್ಸಿ ಜಾರಿಗೆ ಸೇರಿಸ್ಕೊಳ್ತಾ ಇದ್ದೇನೆ. ಒಂದು ಸಲ ನಾವು ಗ್ರೈಂಡ್ ಮಾಡ್ಕೊಳ್ಳುವ. ಬೇಕಾದರೆ ನೀವು ಚೆನ್ನಾಗಿ ವಿಸ್ಕ್ ಕೂಡ ಮಾಡ್ಕೋಬಹುದು. ಇವಾಗ ನೋಡಿ ಇದು ಗ್ರೈಂಡ್ ಮಾಡಿದ್ರಿಂದ ಒಳ್ಳೆ ಕ್ರೀಮಿಯಾಗಿ ಬಂದಿದೆ, ನೋಡ್ತಾ ಇರ್ಬೋದು. ಇದನ್ನು ನಾವೀಗ ಐಸ್ ಕ್ರೀಮ್ ಮೋಲ್ಡಿಗೆ ಹಾಕ್ಕೊಳ್ತಾ ಇದ್ದೇನೆ. ಒಂದು ಗ್ಲಾಸ್ನಲ್ಲಿ ತಗೊಂಡು ನಾನು ಇದನ್ನು ಐಸ್ ಕ್ರೀಮ್ ಮೋಲ್ಡಿಗೆ ಹಾಕ್ತಾ ಇದ್ದೇನೆ. ಬೇಕಾದರೂ ನೀವು ಒಂದು ಬಾಕ್ಸಲ್ಲಿ ಕೂಡ ಸ್ಟೋರ್ ಮಾಡಿ ಫ್ರಿಜ್ಜಲ್ಲಿ ಇಡ್ಬೋದು. ಇವಾಗ ಎಲ್ಲ ಐಸ್ ಕ್ರೀಮ್ ಮೌಲ್ಡಲ್ಲಿ ಹಾಕಿ ಇದಕ್ಕೆ ನಾನು ಮುಚ್ಚಳ ಮುಚ್ಚಿ ಐಸ್ ಕ್ರೀಮ್ ಸ್ಟಿಕ್ಕನ್ನು ಕೂಡ ಇಲ್ಲಿ ಸೇರಿಸಿ ಡೀಪ್ ಫ್ರೀಜಲ್ಲಿ ಒಂದು 10 ಗಂಟೆಗಳ ಕಾಲ ನಾವು ಇದನ್ನು ಹಾಗೆ ಬಿಡಬೇಕು. 10 ಗಂಟೆ ನಂತರ ನಾವು ಇದನ್ನು ತೆಗೆದು ನೋಡಿದರೆ ತುಂಬ ಕ್ರೀಮಿಯಾದ ಒಂದು ಟೆಂಡರ್ ಕೊಕೊನಟ್ ಐಸ್ ಕ್ರೀಮ್ ರೆಡಿ ಆಗ್ತದೆ. ಅಷ್ಟೇ ರುಚಿಕರ ಕೂಡ ಆಗಿದೆ. ನೀವು ಇದನ್ನು ಖಂಡಿತ ಒಮ್ಮೆ ಟ್ರೈ ಮಾಡಿ. ಇವಾಗ ಇದಾಯಿತು. ಇದನ್ನು ನಾವು ಡೀಪ್ ಫ್ರೀಜರಲ್ಲಿ ಇಟ್ಟು ಬಿಡುವ. ನೋಡಿ ಈಗ ಡೀಪ್ ಫ್ರೀಜರಲ್ಲಿ ಇಟ್ಟಾಯಿತು. ನಾನು 10 ಗಂಟೆ ನಂತರ ನೋಡಿ ಇದನ್ನು ತೆಗೆದೆ. ಇವಾಗ ನಾನು ಸ್ವಲ್ಪ ಆ ಮೌಲ್ಡನ್ನು ಹೀಗೆ ನೀರಿನಲ್ಲಿ ಸ್ವಲ್ಪ ಇಡಬೇಕು. ಆವಾಗ ನಮಗೆ ನೀಟಾಗಿ ಈ ಐಸ್ ಕ್ರೀಮನ್ನು ತೆಗಿಲಿಕ್ಕೆ ಬರ್ತದೆ, ಐಸ್ ಕ್ಯಾಂಡಿಯನ್ನು. ಈಗ ನೋಡಿ ಇದು ಚೆನ್ನಾಗಿ ನೋಡಿ ನಾನು ಸ್ವಲ್ಪ ನೀರಲ್ಲಿ ಐಸ್ ಕ್ರೀಮ್ ಮೌಲ್ಡನ್ನು ಹಿಡಿದ ಕಾರಣ ನೀಟಾಗಿ ಈ ಐಸ್ ಕ್ಯಾಂಡಿ ತೆಗಿಲಿಕ್ಕೆ ಬರ್ತಾ ಉಂಟು. ಎಷ್ಟು ಚೆನ್ನಾಗಿ ಐಸ್ ಕ್ಯಾಂಡಿ ಬಂದಿದೆ ನೋಡಿ. ಬೊಂಡದ ಬಾವೆ ಅಂತ ಹೇಳ್ತೇವೆ ನಾವು ತುಳುವಲ್ಲಿ, ಅಥವಾ ಬೊಂಡದ ಗಂಜಿಯಿಂದ ಮಾಡಿದ ಐಸ್ ಕ್ಯಾಂಡಿ. ನೋಡುವಾಗಲೇ ಗೊತ್ತಾಗ್ತಾ ಉಂಟು ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ಖಂಡಿತ ನೀವೊಮ್ಮೆ ಟ್ರೈ ಮಾಡಿ. ಎಷ್ಟು ಕ್ರೀಮಿಯಾಗಿ ಕೂಡ ಬಂದಿದೆ ನೋಡಿ. ನೀವು ಖಂಡಿತ ಈ ಐಸ್ ಕ್ರೀಮನ್ನು ಟ್ರೈ ಮಾಡಿ. ನಿಮ್ಮವರಿಗೂ ಈ ವಿಡಿಯೋ ಶೇರ್ ಮಾಡಿ. ಮಕ್ಕಳಿಗಂತೂ ತುಂಬ ಖುಷಿಯಾಯಿತು ಈ ಐಸ್ ಕ್ರೀಮ್ ತಿಂದು. ಮತ್ತೊಂದು ವಿಡಿಯೋ ಜೊತೆ ಸಿಗೋಣ. ಧನ್ಯವಾದ.